ಫ್ರೆಂಡ್ಸ್ ನೋಡ್ರಿ, ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ನಾನು ಫಸ್ಟ್ ಪೇಮೆಂಟನ್ನು ನಾನು ಸೇವಿಂಗ್ ಮಾಡಿ ಇಡಂಗಿಲ್ಲ. ಅದನ್ನು ಯಾವುದೇ ರೀತಿಯಾದಂಥ ನಾನು ಪರ್ಸ್ನಲ್ ಖರ್ಚು ಮಾಡ್ಕೊಳಂಗಿಲ್ಲ. ಆದ್ರೆ ನಮ್ಮ ಫ್ಯಾಮಿಲಿ ಸಂಬಂಧ ಖರ್ಚು ಮಾಡ್ತೀನಿ ಅಂತೇಳಿ ಅದರಿಂದ ಏನೇನು ತೊಗೊಂಡಿನಿ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ. 3,000 ರೂಪಾಯಿ ನನಗೆ ಖರ್ಚಾಗಿದ್ವು ಅಭಿಷೇಕ ಮಾಡಿಸೋದು ಮತ್ತು ನಮ್ಮ ಮನೆಯವ್ರಿಗೆ ನಮ್ಮ ಮಕ್ಕಳಿಗೆ ಇಬ್ಬರಿಗೂ ಒಂದು ಸ್ವಲ್ಪ ಅರ್ಬಿ ತೊಗೊಂಡಿದ್ನೆ. ಅದು 3,000 ಖರ್ಚು ಮಾಡಿ ಇನ್ನೂ 5,000 ರೂಪಾಯಿ ಉಳಿದಿದ್ದು ನನಗೆ ಅವ್ನಿಗೆ ಹಂಗೆ ಇಟ್ಟಿದ್ನೆ. ಈಗ ನಮ್ಮ ಫ್ಯಾಮಿಲಿಗೆ ಅಂದ್ರೆ ನಮ್ಮ ಅಕ್ಕ ತಂಗಿ ಇರ್ತಾವ ಅವ್ರ ಮನೆ ಕಡೆ ಫ್ಯಾಮಿಲಿಯವ್ರಿಗೆ ಏನೇನು ತೊಗೊಂಬಂದಿದೆ ಅಂತೇಳಿ ನಿಮ್ಗೆ ತೋರ್ಸಾಕತ್ತೀನಿ. ಇದು ಲೆಗಿನ್ಸ್ ಫ್ರೆಂಡ್ಸ್, ಇದು ಸಿಲ್ಕ್ ತೊಳಗೈತಿ. ನಮ್ಮ ಅಕ್ಕನ ಮಗಳಿಗೆ ಸೃಷ್ಟಿಗೆ ಆಕಿಂದು 13ನೇ ತಾರೀಕಿಗೆ ಬರ್ತಡೇ ಐತಿ. ಹಂಗಂತೇಳಿ ಲೆಗಿನ್ಸ ಮತ್ತು ಒಂದು ಟಾಪ್ ತೊಗೊಂಬಂದಿನಿ ನೋಡ್ರಿ. ಉಟ್ಕೊಂಡಾಗ ತೋರಿಸ್ತಾಳ ನಮ್ಮ ಅಕ್ಕನ ಮಗಳು. ಮತ್ತು ಇವು ಸೀರೆಗಳು ಅರ್ಧ ಡಜನ್ ಸೀರೆ ತೊಗೊಂಡು ನಾನು. ಅರ್ಧ ಡಜನ್ ಸೀರೆ ಯಾರಿಗಪ್ಪ ಅಂತಂದ್ರೆ ನಾವು 4 ಮಂದಿ ಅಕ್ಕ ತಂಗಿಯರು ಮತ್ತು ನಮ್ಮ ದೊಡ್ಡಮ್ಮನ ಮಗಳು ಒಬ್ಬೇಕಿ, ಅಂದ್ರೆ ನಮ್ಮ ದೊಡ್ಡಪ್ಪರ ಮಗಳು ಒಬ್ಬೇಕಿ ಮತ್ತು ನಮ್ಮ ಚಿಕ್ಕಮ್ಮನ ಮಗಳು ಒಬ್ಬೇಕಿ. ಸೊ ಟೋಟಲಿ ನಾವು 6 ಮಂದಿ ಅಕ್ಕ ತಂಗಿಯರು ಆಗ್ತೀವಿ. ಹಂಗಂತೇಳಿ 6 ಮಂದಿಗೂ 6 ಸೀರೆ ತೊಗೊಂಡೆ. ಇವು ಒಂದದ ತೊಗೊಂಡ್ರೆ 600 ರೂಪಾಯಿಗೆ ಹಾಕ್ತೀನಿ ಅಂತಂದಿದ್ರು ಅವರು. ನಾವು ಅರ್ಧ ಡಜನ್ ತೊಗೊಂಡೆ. ಚೇಟಿ ನಾವು ಅರ್ಧ ಡಜನ್ ತೊಗೋತೀವ ಅಂದ್ರೆ ಅವ್ರು 500 ರೂಪಾಯಿಗೆ ಹಾಕ್ಯಾರ್ರಿ. ಸ್ಮೂತ್ ಅದಾವ, ಲೈಟ್ ವೇಟ್ ಸೀರೆ ಹೊಸ್ದಾಗಿ ಬಂದವ. ನನಗಂತೂ ಚಂದ ಅನ್ಸಿತ್ತು, ಯಾಕಂದ್ರೆ ಇಲ್ಲಿಗೆ ಬಂದಾಗ ತೊಗೊಂಡೆ ಇವು ಸೀರೆಗಳು. ಅವ್ರು ಉಡಾರಿ ಇರ್ತಾರ ಮತ್ತು ನಾನು ಅಲ್ಲಿಂದ ತೊಗೊಂಬಂದಿನಿ ಅಂದ್ರೆ ಅವ್ರಿಗೆ ಪಸಂದಿಲ್ಲ ಅಂತಂದ್ರೆ ಏನು ಮಾಡ್ಬೇಕಂತೇಳಿ ಅದಕ್ಕೆ ಮೊನ್ನೆ ಊರಕ್ಕೆ ಹೋಗಿದ್ವಿ ನೋಡ್ರಿ. ಊರಕ್ಕೆ ಹೋದಾಗ ಇವು ಸೀರೆಗಳು ತೊಗೊಂಬಂದಿ ನೋಡ್ರಿ. ಒಂದು ಇದು 2 ಸೀರೆ, ಇಲ್ಲೋ 3 ಸೀರೆ, 4 ಪ್ಯಾಕ್ ಹುಚ್ಚಿಲ್ಲ, 5 ಇದೇನಾಯ್ತು ನೋಡ್ರಿ. ನಮ್ಮ ಮಮ್ಮಿಗೆ ತೊಗೊಂಡು ನಾನು ಸೀರೆನ ಉಟ್ಕೊಂಡ ನೋಡೋಣ. ಖುಷಿಗೆ ಇದೆ ಉಡಿಸ್ಬೇಕಂತ ಅನ್ಕೊಂಡಿನಿ. ಇದು ನಮ್ಮ ಮಮ್ಮಿ ಸೀರೆ ನೋಡ್ರಿ. ಒಳಗೆ ಈ ರೀತಿ ಎಲ್ಲ ಬರ್ತೈತಿ. ಇದು ನನ್ನ ಪೇಮೆಂಟ್ದಾಗ ನಾನು ನಮ್ಮ ಮಮ್ಮಿ ಕೊಡ್ಸಿದ್ದು ಸೀರೆ ನೋಡ್ರಿ. ಇದು ಒಂದು ಸೀರೆ ನೋಡ್ರಿ. ಟೋಟಲಿ 6 ಸೀರೆ ಅದು. ಇವು 6 ಸೀರೆ ಅದು. ಇವು 6 ಸೀರೆಗೂ ಇಲ್ಲಿ ಹಾಳೆಗಳು ಕೊಟ್ಟಾರ ಅವರು ಸೆಪ್ರೇಟ. ಮತ್ತು ಇದು ಏನೈತೆ ನೋಡ್ರಿ, ಇದು ನಮ್ಮ ತಂಗಿಗೆ ನಾನು ಕುಬ್ಸ ಮಾಡಾಕ ತೊಗೊಂಬಂದಿದ್ದು ಸೀರೆ. ಇದು ಬೀಳ್ತಾಳಕಿ ನಿಂದ್ರು ಕುಬ್ಸಕ್ಕ ಯಾವಾಗಲೂ ಕುಬ್ಸಕ್ಕ ನಮ್ಮ ಕಡೆಗ ಒಂದ್ ಸ್ವಲ್ಪ ಹಸಿರು ಕಲರ್ದು ಉಡಿಸ್ತಾರ್ರಿ ಸೀರೆನ. ಅದಕ್ಕಂತೇಳಿ ಇದು ಒಂಥರ ಮಿಂಚ ಮಸ್ತ್ ಐತಿ. ಸಿಲ್ವರ್ ಕಲರ್ದೊಳಗೆ ಬರ್ತೈತಿ. ಗ್ರೀನ್ ಕಲರ್ ಬಾರ್ಡ್ರ್ ಅದು ಚಂದ ಐತಿ. ಚಂದ ಅನ್ಸಿತ್ತು. ಅಕ್ಕಿಗೂ ಇಂಥದ್ದು ಒಂದು ಇದ್ದಿದ್ದಿಲ್ಲ. ಈಗೆಲ್ಲ ಇಂಥ ಹೊಸ ನಮೂನಿ ಬಂದವ ಬಾಕ್ಸ್ ಸೀರೆ ಅಂತೇಳಿ. ಇದೊಂದು ಸೀರೆ ತೊಗೊಂಬಂದಿ ನೋಡ್ರಿ ನಮ್ಮ ತಂಗಿಗೆ. ಇದು ಕುಬ್ಸ ಮಾಡಕ್ಕೆ, ನಾ ಕುಬ್ಸ ಮಾಡಕ್ಕೆ ಇದೊಂದು ಸೀರೆ ತೊಗೊಂಬಂದಿನಿ. ಇನ್ನೊಂದು ಏನಾತಂದ್ರೆ ನಾನು ಇದ್ರೊಳಗೆ ಆಲ್ರೆಡಿ ಇದು 6,500 ರೂಪಾಯಿ ಇದು ಸೀರೆ. ಮತ್ತು ಇವು ಕೂಡ 500 ರೂಪಾಯಿಗೆ ಬಿದ್ದಾವ. ಮತ್ತು ನಮ್ಮಕ್ಕೂ ನೀವು ಕುಬ್ಸ ಮಾಡಬೇಕಾಗಿತ್ತಲ್ಲ, ಅದಕ್ಕೆ ಬರೀ ಎಲ್ಲರೂ ಬೇರೆ ಬೇರೆ ಸೀರೆ ತೊಗೊಂಡು ಏನು ಮಾಡಿದ್ರಾಯ್ತು. ಈಗ 6 ಸೀರೆ ತೊಗೊಂಡಿಲ್ಲ, ಅದ್ರಾಗ 1 ಸೀರೆ ನಮ್ಮ ಅಕ್ಕನೂ ನಮ್ಮ ತಂಗಿ ಕುಬ್ಸ ಮಾಡಕ್ಕೆ ತೊಗೋಬೇಕು ನೋಡ್ರಿ. ಅದಕ್ಕೆ 2 ಸೀರೆಗೆ 1 ಸೀರೆ ರೊಕ್ಕ ಅಕ್ಕ ಕೊಟ್ಟಲು ನನಗೆ. ಬೇಡ ಸುಮ್ಮನೆ 6,500 ರೂಪಾಯಿ ಕೊಟ್ಟು ತೊಗೊಂಬಂದಿದ್ವಿ. ಬರೀ ಸೀರೆನ ಡಬಲ್ ಏನು ಮಾಡ್ತೀವಿ, ಸುಮ್ಮನೆ ಖರ್ಚಿಂದ ಎಷ್ಟು ಬಟ್ಟೆ ತೊಗೊಂಡ್ರೂ ಸುಮ್ಮನೆ ಇದು ಆಗುತ್ತೆ. ಅದಕ್ಕಂತೇಳಿ ಅಕ್ಕ ಏನೈತಿ 1 ಸೀರೆದು ರೊಕ್ಕ ಕೊಟ್ಟಲು. ಅಂದ್ರೆ ಇದು 6 ಸೀರೆಗೆ ನಾನು 5 ಸೀರೆ ತೊಗೊಂಡಂಗಾಯ್ತು. 1 ಸೀರೆ ನಮ್ಮ ಅಕ್ಕ ರೊಕ್ಕ ಕೊಟ್ಟರು. ಅದು ನಮ್ಮ ತಂಗಿಗೆ ನಮ್ಮ ಅಕ್ಕ ಕುಬ್ಸ ಮಾಡ್ದಂಗೆ ಆಗುತ್ತೆ. ಹೆಂಗನು ಕುಬ್ಸಕ್ಕೆ ಸೀರೆ ತೊಗೊಳ್ಳೇಬೇಕಾಗಿತ್ತು. ಇದ್ರಾಗನೇ ಇರ್ಲಿ ಬಿಡು, ಆಕೆಗೂ ಇಷ್ಟ ಆಗೈತೆ ಅಂತೇಳಿ ಅಕ್ಕ ಅದ್ರದ್ದು ರೊಕ್ಕ ಕೊಟ್ಟು ನೋಡ್ರಿ. ಇದು ನಾ ತೊಗೊಂಬಂದಿದ್ದು ನಮ್ಮ ತಂಗಿ ಸೀರೆ. ಅವರು ಇರ್ಲಿ ಬಿಡು, ಹಿಂಗೆ ತಿಂಗಳ ಪೇಮೆಂಟ್ ಏನು ಬರಲ್ಲ, ಬ್ಯಾಡ್ ಬಿಡು ಅಂತಂದ್ರು. ಆದ್ರೆ ನನಗೆ ಕೊಡಿಸ್ಬೇಕನ್ನೋದು ಆಸೆ ಇತ್ತು. ನಾನು ಫಸ್ಟ್ಗೆ ಹೇಳಿದ್ದೆ ನಿಮ್ಗೆ, ನಾನು ಕೂಡಿಟ್ಟಿನಿ, ಅದನ್ನ ಸೇವಿಂಗ್ ಮಾಡೋಂಗಿಲ್ಲ, ಎದಕ್ಕೆ ಖರ್ಚು ಮಾಡ್ತೀನಿ ಅಂತೇಳಿ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ನಾನು ಈಗ ಇವನ್ನೆಲ್ಲ ತೊಗೊಂಡು ನೋಡ್ರಿ ಫಸ್ಟ್ ಪೇಮೆಂಟ್ ಒಳಗೆ. ಖುಷಿ ಆಯ್ತು. ನೋಡೋಣಂತ ಮತ್ತಿನ ಯಾವಾಗ ಪೇಮೆಂಟ್ ಬರ್ತೈತಲ್ಲ ಇನ್ಮ್ಯಾಗಿಂದ ನನಗೆ ನನ್ನ ಫ್ಯಾಮಿಲಿ ಸಂಬಂಧ ಅಂದ್ರೆ ನನಗೆ ಪರ್ಸ್ನಲ್ ಅದ್ರ ಸಂಬಂಧ ಸೇವಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನನ್ನ ಫಸ್ಟ್ ಪೇಮೆಂಟ್ ಒಳಗೆ. ಸೊ ನನ್ನ ಗಂಡ ಮಕ್ಕಳು ನಮ್ಮ ಅಕ್ಕ ತಂಗಿಯರು
ನಮ್ಮ ಮಮ್ಮಿ ಮತ್ತು ನಮ್ಮ ಅಕ್ಕನ ಮಗಳ ಬರ್ತಡೇನೇ ಇತ್ತಲ್ಲ, ಹಂಗಾಗಿ ಇಷ್ಟೆಲ್ಲ ತೊಗೊಂಡು ಬಂದಿ ನೋಡ್ರಿ. ಎಷ್ಟಿತ್ತು ನನ್ನ ಫಸ್ಟ್ ಪೇಮೆಂಟ್ದು ಖರ್ಚು ಮಾಡಿದ್ದು ನಿಮಗಿದು ಹೇಳಬೇಕಾಗಿತ್ತು, ಹಾಗಾಗಿ ಹೇಳಿದೆ ನೋಡ್ರಿ. ಬಟ್ಟೆಗಳು ಹೆಂಗದಾವ ಅಂತೇಳಿ ನನಗೂ ಕೂಡ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ. ಬಾಯ್.